ನಿನಗೆ ಬೇರೆ ಯಾವುದೇ ಬಗೆಯ ನನಗೆ ಬೇರೆ ಯಾವುದೇ ಬಗೆಯ ಮೋಕ್ಷದ ಅಪೇಕ್ಷೆ ಇಲ್ಲ. ಪ್ರಭು ದಾಮೋದರನೇ, ಮೊದಲು ನಿನ್ನ ಉದರವನ್ನು ಬಂಧಿಸಿರುವ ಪ್ರಕಾಶಮಾನವಾದ ಹಕ್ಕಕ್ಕೆ ವಂದಿಸ್ತೇನೆ. ಆಮೇಲೆ ಸಮಸ್ತ ವಿಶ್ವದ ಧಾಮವಾಗಿರುವ ನಿನ್ನ ದಿವ್ಯ ಉದರಕ್ಕೆ ನಮಸ್ಕಾರ ಮಾಡ್ತೇನೆ. ನಿನ್ನ ಪ್ರಿಯೆಯಾದ ಶ್ರೀಮತಿ ರಾಧಾರಾಣಿಗೆ ಮತ್ತು ಅನಂತ ಲೀಲೆಯನ್ನು ಮೆರೆಯುತ್ತಿರುವ ನಿನಗೆ ನನ್ನ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸುತ್ತೇನೆ. ಹರೇ ಕೃಷ್ಣ. ಈಗ ಯಾರಾದ್ರೂ ಕೀರ್ತನೆ ಮಾಡಿ. ಯಾರು ಮಾಡ್ತೀರಿ? ಪದ್ಮಾ ಮಾತಾಜಿ ಮಾಡ್ತೀರಾ? ಮಾಡ್ತೀನಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಪ್ರಭುಜಿ ಬಂದಿದ್ದಾರೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಮಾಡಿ ಮಾತಾಜಿ, ನೀವು ಕೀರ್ತನೆ ಮಾಡಿ. ಹರೇ ಕೃಷ್ಣ ಪ್ರಭುಜಿ. ಜಯ ರಾಧ ಮಾಧವ ಜಯ ಕುಂಜ ಬಿಹಾರಿ, ಜಯ ರಾಧ ಮಾಧವ ಜಯ ಕುಂಜ ಬಿಹಾರಿ, ಜಯ ಗೋಪಿ ಜನ ವಲ್ಲಭ ಜಯ ಗಿರಿವರಧಾರಿ, ಜಯ ಗೋಪಿ ಜನ ವಲ್ಲಭ ಜಯ ಗಿರಿವರಧಾರಿ, ಜಯ ರಾಧ ಮಾಧವ ಜಯ ಕುಂಜ ಬಿಹಾರಿ, ಯಶೋದನಂದನ ಪ್ರಜ ಜನ ರಂಜನ, ಯಶೋದನಂದನ ಪ್ರಜ ಜನ ರಂಜನ, ಯಮುನ ತೀರ ವನಚಾರಿ, ಯಮುನ ತೀರ ವನಚಾರಿ, ಜಯ ರಾಧ ಮಾಧವ ಜಯ ಕುಂಜ ಬಿಹಾರಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಪ್ರಭು, ಪ್ರಣಾಮಗಳು. ಹರೇ ಕೃಷ್ಣ ಮಾತಾಜಿ. ಪ್ರಣಾಮಗಳು ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಇಲ್ಲಿ ಮೊಬೈಲ್ ಇಂದಾನೆ ಮಾಡ್ತೇನೆ ನಾನು. ಇಲ್ಲಿ ಏನೋ ಇಲ್ಲಿ ವೈಫೈ ಇಲ್ಲ. ಯಾವ ಶ್ಲೋಕ ಮಾತಾಜಿ ಇವತ್ತು? 16. ಓಂ ನಮೋ ಭಗವತೆ ವಾಸುದೇವಾಯ. 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 ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯಮುದೀರಯೇ.
ತದೋ ತಥೋ ಜಯಮುದೀರಯೇತ್. ಜಯಮುದೀರಯೇತ್. ನಷ್ಟಪ್ರಾಯೇಷು ಭದ್ರೇಷು ನಷ್ಟಂ ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವೆಯಾ ನಿತ್ಯಂ ನಿತ್ಯಂ ಭಾಗವತ ಸೇವಯಾ ಭಗವತಿ ಉತ್ತಮ ಶ್ಲೋಕೆ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಟಿಕಿ ಭಕ್ತಿರ್ಭವತಿ ನೈಷ್ಟಕಿ. ಶ್ರೀಮದ್ ಭಾಗವತ ಸ್ಕಂದ 4 ಅಧ್ಯಾಯ 11 ಶ್ಲೋಕ 16. ಏವಂ ಪ್ರವರ್ತತೆ ಸರ್ಗಃ ಏವಂ ಪ್ರವರ್ತತೆ ಸರ್ಗಃ ಇತಿ ಸಂಯಮ ಏವ ಚ ಸ್ಥಿತಿಃ ಸಂಯಮ ಏವ ಚ ಗುಣವ್ಯತಿಕರಾದ್ರಾಜನ್ ಗುಣವ್ಯತಿಕರಾದ್ರಾಜನ್ ಮಾಯೆಯ ಪರಮಾತ್ಮನಃ ಮಾಯೆಯ ಪರಮಾತ್ಮನಃ. ಏವಂ ಪ್ರವರ್ತತೆ ಸರ್ಗಃ ಏವಂ ಪ್ರವರ್ತತೆ ಸರ್ಗಃ ಸ್ಥಿತಿ ಸಂಯಮ ಏವ ಚ ಸ್ಥಿತಿಃ ಸಂಯಮ ಏವ ಚ ಗುಣವ್ಯತಿಕರಾದ್ರಾಜನ್ ಗುಣವ್ಯತಿಕರಾದ್ರಾಜನ್ ಮಾಯೆಯ ಪರಮಾತ್ಮನಃ ಮಾಯೆಯ ಪರಮಾತ್ಮನಃ. ಶ್ಲೋಕ ಯಾರು ಹತ್ತಿರ ಓದಿ. ಏವಂ ಪ್ರವರ್ತತೆ ಸರ್ಗಃ ಸ್ಥಿತಿಃ ಸಂಯಮ ಏವ ಚ ಗುಣವ್ಯತಿಕರಾದ್ರಾಜನ್ ಮಾಯೆಯ ಪರಮಾತ್ಮನಃ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಶ್ಲೋಕ 16. ಏವಂ ಪ್ರವರ್ತತೆ ಸರ್ಗಃ ಸ್ಥಿತಿಃ ಸಂಯಮ ಏವ ಚ ಗುಣವ್ಯತಿಕರಾದ್ರಾಜನ್ ಮಾಯೆಯ ಪರಮಾತ್ಮನಃ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭುಜಿ. ಏವಂ ಪ್ರವರ್ತತೆ ಸರ್ಗಾಃ ಸ್ಥಿತಿಃ ಸಂಯಮ ಏವ ಚ ಗುಣವ್ಯತಿಕರಾತ್ ರಾಜನ್ ಮಾಯೆಯ ಪರಮಾತ್ಮನಃ. ಹರೇ ಕೃಷ್ಣ ಪ್ರಭುಜಿ. हरे कृष्ण प्रभु जी। एवं प्रवर्तते सर्ग स्थिति संयम एव च गुणव्यतिकराद्राजन् मायाय परमात्मना। हरे कृष्ण प्रभु जी। हरे कृष्ण प्रभु जी। एवं प्रवर्तते सर्गः स्थितिः संयमायेव च गुणव्यतिकराद्राजन् मायया परमात्मनः। हरे कृष्ण. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಏವಂ ಪ್ರವರ್ತತೆ ಸರ್ಗಃ ಸ್ಥಿತಿ ಸಂಯಮ ಏವ ಚ ಗುಣವ್ಯತಿಕರಾದ್ರಾಜನ್ ಮಾಯೆಯ ಪರಮಾತ್ಮನಃ. ಧನ್ಯವಾದಗಳು ಗುರುಜಿ. ಹರೇ ಕೃಷ್ಣ. एवं प्रवर्तते स्वर्गः स्थिति स्वयं एव च गुणव्यतिकराद्राजन् मायया परमात्मनः. हरे कृष्ण. हरे कृष्ण प्रभु जी। श्लोक 16. एवं प्रवर्तते सर्गः स्थितिं संयम एव च गुणव्यतिकराजन् मायया परमात्मना. हरे कृष्ण प्रभु जी। धन्यवाद। हरे कृष्ण प्रभु जी। एवं प्रवर्तते सर्गः स्थिति संयम एव च गुणव्यतिकराराजन् मायया परमात्मनः. हरे कृष्ण प्रभु जी। हरे कृष्ण प्रभु। एवं प्रवर्तते सर्गस्थितिः संयम एव च गुणव्यतिकराद्राजन् मायाय परमात्मनः. धन्यवाद प्रभु। ಏವಂ ಹೀಗೆ, ಏವಂ ಹೀಗೆ, ಪ್ರವರ್ತತೆ ಆಗುತ್ತದೆ, ಪ್ರವರ್ತತೆ ಆಗುತ್ತದೆ, ಸರ್ಗಃ ಸೃಷ್ಟಿಯು, ಸರ್ಗಃ ಸೃಷ್ಟಿಯು, ಸ್ಥಿತಿಯು, ಸ್ಥಿತಿಯು, ಸಂಯಮಃ ದಯವು, ಸಂಯಮಃ ಲಯವು, ಏವ ನಿಶ್ಚಯವಾಗಿಯೂ, ಚ ಮತ್ತು, ಗುಣಗಳ, ವ್ಯತಿಕರಾತ್ ಪರಸ್ಪರ ಕ್ರಿಯೆಯಿಂದ,
ವ್ಯತಿಕರಾತ್ ಪರಸ್ಪರ ಕ್ರಿಯೆಯಿಂದ. ರಾಜನ್ ಎಲೈ ರಾಜನೇ, ರಾಜನ್ ಎಲೈ ರಾಜನೇ, ಮಾಯೆಯ ಮಾಯಾಶಕ್ತಿಯಿಂದ. ಮಾಯೆಯ ಮಾಯಾಶಕ್ತಿಯಿಂದ. ಪರಮ ಆತ್ಮನಃ ದೇವೋತ್ತಮ ಪರಮ ಪುರುಷನ. ಪರಮ ಆತ್ಮನಃ ದೇವೋತ್ತಮ ಪರಮ ಪುರುಷನ. ಮನು ಮುಂದುವರಿದು ಹೇಳಿದನು, ನನ್ನ ಪ್ರೀತಿ ಪಾತ್ರ ರಾಜ ಧ್ರುವನೇ, ದೇವೋತ್ತಮ ಪರಮ ಪುರುಷನ ಭ್ರಮಾಜನಕವಾದ ಭೌತಿಕ ಶಕ್ತಿಯಿಂದ ಹಾಗೂ ಭೌತಿಕ ಪ್ರಕೃತಿಯ ಮೂರು ಗುಣಗಳ ಪರಸ್ಪರ ಕ್ರಿಯೆಯಿಂದಲೇ ಸೃಷ್ಟಿ ಸ್ಥಿತಿ ಲಯಗಳು ನಡೆಯುತ್ತವೆ. ಅನುವಾದ ಮತ್ತು ಭಾವಾರ್ಥ ಶಿಲಪ್ರಭುಪಾದರಿಗೆ ಜೈ. ಮನು ಮುಂದುವರಿದು ಹೇಳಿದನು, ನನ್ನ ಪ್ರೀತಿ ಪಾತ್ರ ರಾಜ ಧ್ರುವನೇ, ನನ್ನ ಪ್ರೀತಿ ಪಾತ್ರ ರಾಜ ಧ್ರುವನೇ, ದೇವೋತ್ತಮ ಪರಮ ಪುರುಷನ ಭ್ರಮಾಜನಕವಾದ ಭೌತಿಕ ಶಕ್ತಿಯಿಂದ ಹಾಗೂ ಭೌತಿಕ ಪ್ರಕೃತಿಯ ಮೂರು ಗುಣಗಳ ಪರಸ್ಪರ ಕ್ರಿಯೆಯಿಂದಲೇ ಸೃಷ್ಟಿ ಸ್ಥಿತಿ ಲಯಗಳು ನಡೆಯುತ್ತವೆ. ಮಾತಾಜಿ ಭಾವಾರ್ಥ ಯಾರು ಓದ್ತಾರೆ? ಜಯಲಕ್ಷ್ಮಿ ಕೆ. ಜಯಲಕ್ಷ್ಮಿ ಕೆ ಮಾತಾಜಿ ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ. ಮೊದಲು ಭೌತಿಕ ಪ್ರಕೃತಿಯ ಪಂಚ ಮಹಾಭೂತಗಳ ಅಂಗಾಂಶಗಳಿಂದ ಸೃಷ್ಟಿ ನಡೆಯುತ್ತದೆ. ಆಮೇಲೆ ಭೌತಿಕ ಪ್ರಕೃತಿಯ ಗುಣಗಳ ಪರಸ್ಪರ ಕ್ರಿಯೆಯಿಂದ ಪಾಲನೆಯೂ ಜರುಗುತ್ತದೆ. ಒಂದು ಮಗು ಹುಟ್ಟಿದಾಗ ತಂದೆ ತಾಯಿಗಳು ಕೂಡಲೇ ಅದರ ಪಾಲನೆಯಲ್ಲಿ ತೊಡಗುತ್ತಾರೆ. ಶಿಶುಗಳ ಪಾಲನೆಯ ಈ ಪ್ರವೃತ್ತಿಯು ಮಾನವ ಸಮಾಜದಲ್ಲಿ ಮಾತ್ರವಲ್ಲ, ಪ್ರಾಣಿಗಳ ಸಮುದಾಯದಲ್ಲೂ ಇದೆ. ಹುಲಿಗಳ ನೈಸರ್ಗಿಕ ಪ್ರವೃತ್ತಿ ಬೇರೆ ಪ್ರಾಣಿಗಳನ್ನೆಲ್ಲ ತಿನ್ನುವುದೇ ಆದರೂ ಅವು ಕೂಡ ತಮ್ಮ ಮರಿಗಳನ್ನು ಪಾಲಿಸುತ್ತವೆ. ಭೌತಿಕ ಪ್ರಕೃತಿಯ ಗುಣಗಳ ಪರಸ್ಪರ ಕ್ರಿಯೆಯಿಂದ ಸೃಷ್ಟಿ, ಪಾಲನೆ ಮತ್ತು ಪ್ರಳಯಗಳು ಅನಿವಾರ್ಯವಾಗಿ ನಡೆಯುತ್ತವೆ. ಆದರೆ ಇವೆಲ್ಲ ದೇವೋತ್ತಮ ಪರಮಪುರುಷನ ಮೇಲ್ವಿಚಾರಣೆಯಲ್ಲಿಯೇ ನಡೆಯುತ್ತವೆ ಎಂಬುದನ್ನು ಇದರೊಡನೆ ನಾವು ತಿಳಿದುಕೊಳ್ಳಬೇಕು. ಆ ಪ್ರಕ್ರಿಯೆಯಲ್ಲಿಯೇ ಪ್ರತಿಯೊಂದು ನಡೆದುಕೊಂಡು ಹೋಗುತ್ತಿದೆ. ಸೃಷ್ಟಿಯು ರಜೋಗುಣದ ಕಾರ್ಯ, ಪಾಲನೆಯು ಸತ್ವಗುಣದ ಕಾರ್ಯ, ಪ್ರಳಯವು ತಮೋಗುಣದ ಕಾರ್ಯ. ತಮೋಗುಣ ರಜೋಗುಣಗಳಲ್ಲಿ ನೆಲೆಸಿರುವುದರಿಗಿಂತ ಸತ್ವಗುಣದಲ್ಲಿ ನೆಲೆಸಿರುವವರು ದೀರ್ಘಕಾಲ ಬದುಕುವರೆಂಬುದನ್ನು ನಾವು ನೋಡಬಹುದು. ಇದನ್ನೇ ಮತ್ತೊಂದು ರೀತಿಯ ಹೇಳಬಹುದು. ಸತ್ವಗುಣಕ್ಕೆ ಏರಿದ ವ್ಯಕ್ತಿಯು ಉನ್ನತ ತರವಾದ ಗ್ರಹ ಮಂಡಲವನ್ನು ಏರಿದವನಾಗುತ್ತಾರೆ. ಅಲ್ಲಿ ಜೀವನದ ಅವಧಿ ತುಂಬಾ ಹೆಚ್ಚಾಗಿರುತ್ತದೆ. ಊರ್ಧ್ವಂ ಗಚ್ಚತಿ ಸತ್ವಂ ಸ್ಥಾಂ. ಮಹರ್ಷಿಗಳು, ಯತಿಗಳು ಮತ್ತು ಸನ್ಯಾಸಿಗಳು ಸತ್ವಗುಣದಲ್ಲಿಯೇ ತಮ್ಮನ್ನು ನೆಲೆಸಿಕೊಳ್ಳುತ್ತಾರೆ. ಅವರು ಉನ್ನತ ತರವಾದ ಗ್ರಹ ಮಂಡಲಕ್ಕೆ ಏರುತ್ತಾರೆ. ಯಾರು ಪ್ರಕೃತಿಯ ಭೌತಿಕ ಗುಣಗಳು ಅತಿ ಕ್ಲೋಸ್, ಅವರು ಶುದ್ಧ ಸತ್ವದಲ್ಲಿ ನೆಲೆಗೊಳ್ಳುತ್ತಾರೆ. ಆಧ್ಯಾತ್ಮಿಕ ಪ್ರಕೃತಿ ಜಗತ್ತಿನಲ್ಲಿ ಯಾಕಂದ್ರೆ ಓಕೆ. ನಿಮಿತ್ತ ಮಾತ್ರಂ ತತ್ರಾಸಿ, ನಿರ್ಗುಣ ಪುರುಷರ್ಷಭಃ, ವ್ಯಕ್ತಾವ್ಯಕ್ತಮಿದಂ ವಿಶ್ವಂ, ಯತ್ರ ಭ್ರಮತಿ ಲೋಹವತ್. ನಿಮಿತ್ತ ಮಾತ್ರನಾಗಿ
ನಿಮಿತ್ತ ಮಾತ್ರ ನಿಮಿತ್ತ ಮಾತ್ರವಾಗಿ ತತ್ರ ಆಗ ತತ್ರ ಆಗ ಆಸೀತ್ ಇದ್ದನು ಆಸೀತ್ ಇದ್ದನು ನಿರ್ಗುಣ ನಿಷ್ಕಲ್ಮಶವಾದ ನಿಷ್ಕಲ್ಮಶವಾದ ಪುರುಷ ಋಷಭ ಪರಮ ಪುರುಷ ಪುರುಷ ವೃಷಭ ಪರಮ ಪುರುಷನು ವ್ಯಕ್ತ ಗೋಚರ ವ್ಯಕ್ತ ಗೋಚರ ಅವ್ಯಕ್ತಂ ಅಗೋಚರವಾದ ಅವ್ಯಕ್ತಂ ಅಗೋಚರವಾದ ಇದಂ ಈ ಇದಂ ಈ ವಿಶ್ವಂ ಪ್ರಪಂಚವು ವಿಶ್ವಂ ಪ್ರಪಂಚವು ಯತ್ರ ಎಲ್ಲಿ ಯತ್ರ ಎಲ್ಲಿ ಭ್ರಮತಿ ಚಲಿಸುತ್ತದೆ ಭ್ರಮತಿ ಚಲಿಸುತ್ತದೆ ಲೋಹವತ್ ಕಬ್ಬಿಣದಂತೆ ಲೋಹವತ್ ಕಬ್ಬಿಣದಂತೆ ಧ್ರುವ ದೇವೋತ್ತಮ ಪರಮ ಪುರುಷನ ಭೌತಿಕ ಗುಣಗಳಿಂದ ಲಿಪ್ತನಾಗುವುದಿಲ್ಲ. ಈ ಭೌತಿಕ ವಿಶ್ವದ ಸೃಷ್ಟಿಗೆ ಅವನೇ ದೂರದಲ್ಲಿರುವ ಕಾರಣ. ಅವನು ಪ್ರೇರಣೆ ಮಾಡಿದಾಗ ಇತರ ಅನೇಕ ಕಾರಣಗಳು ಕಾರ್ಯಗಳು ಹುಟ್ಟುತ್ತವೆ. ಹೀಗೆ ಅಯಸ್ಕಾಂತದ ಅಂತರ್ಭೂತ ಶಕ್ತಿಯಿಂದ ಕಬ್ಬಿಣವು ಚಲಿಸುವಂತೆ ಸಮಸ್ತ ವಿಶ್ವವು ಚಲಿಸುತ್ತದೆ. ಪ್ರಿಯ ಧ್ರುವ ದೇವೋತ್ತಮ ಪರಮ ಪುರುಷನು ಭೌತಿಕ ಗುಣಗಳಿಂದ ಲಿಪ್ತನಾಗುವುದಿಲ್ಲ. ಭೌತಿಕ ಗುಣಗಳಿಂದ ಲಿಪ್ತನಾಗುವುದಿಲ್ಲ. ಈ ಭೌತಿಕ ವಿಶ್ವದ ಸೃಷ್ಟಿಗೆ ಅವನೇ ದೂರದಲ್ಲಿರುವ ಕಾರಣ. ಅವನು ಪ್ರೇರಣೆ ಮಾಡಿದಾಗ ಇತರ ಅನೇಕ ಕಾರಣಗಳು ಕಾರ್ಯಗಳು ಹುಟ್ಟುತ್ತವೆ. ಹೀಗೆ ಅಯಸ್ಕಾಂತದ ಅಂತರ್ಭೂತ ಶಕ್ತಿಯಿಂದ ಕಬ್ಬಿಣವು ಚಲಿಸುವಂತೆ ಸಮಸ್ತ ವಿಶ್ವವು ಚಲಿಸುತ್ತದೆ. ಸ್ಕ್ರೀನ್ ಮೇಲೆ ಹೋಗ್ತೈತಾ ಪ್ರಭುಜಿ? ಮಾತಾಜಿ ಭಾವಾರ್ಥ ಗೀತಾ ಎಂ ಮೋಹನ್ ಮಾತಾಜಿ, ಗೀತಾ ಎಂ ಕನ್ನಡ. ಹರೇ ಕೃಷ್ಣ ಮಾತಾಜಿ. ಭಾವಾರ್ಥ. ಶೀಲ ಪ್ರಭುಪಾದರಿಂದ ಶೀಲ ಪ್ರಭುಪಾದರಿಗೆ ಜಯವಾಗಲಿ. ದೇವೋತ್ತಮ ಪರಮಪುರುಷನ ಬಹಿರಂಗ ಶಕ್ತಿಯು ಭೌತಿಕ ಪ್ರಪಂಚದೊಳಗೆ ಹೇಗೆ ಕೆಲಸ ಮಾಡುತ್ತದೆ ಎನ್ನುವುದನ್ನು ಈ ಪದ್ಯದಲ್ಲಿ ವಿವರಿಸಲಾಗಿದೆ. ಪರಮಪುರುಷ ಭಗವಂತನ ಶಕ್ತಿಯಿಂದಲೇ ಪ್ರತಿಯೊಂದು ಆಗುತ್ತಿದೆ. ದೇವೋತ್ತಮ ಪರಮಪುರುಷನನ್ನು ಸೃಷ್ಟಿಯ ಮೂಲ ಕಾರಣವೆಂದು ಒಪ್ಪದ ನಾಸ್ತಿಕ ದಾರ್ಶನಿಕರು ವಿಭಿನ್ನ ಭೌತಿಕ ಮೂಲ ಪದಾರ್ಥಗಳ ಕ್ರಿಯೆ ಪ್ರತಿಕ್ರಿಯೆಗಳಿಂದ ಭೌತಿಕ ಪ್ರಪಂಚವು ಚಲಿಸುತ್ತದೆ ಎಂದು ಭಾವಿಸುತ್ತಾರೆ. ಸೋಡಾ ಮತ್ತು ಆಮ್ಲಗಳನ್ನು ಬೆರೆಸಿದಾಗ ನೊರೆ ಉಕ್ಕುವಂತಾಗುವುದು ಪದಾರ್ಥಗಳ ಪರಸ್ಪರ ಕ್ರಿಯೆಗೆ ಒಂದು ಸರಳ ಉದಾಹರಣೆಯಾಗುತ್ತದೆ. ಆದರೆ ರಾಸಾಯನಿಕ ವಸ್ತುಗಳ ಪರಸ್ಪರ ಕ್ರಿಯೆಯಿಂದ ಜೀವವನ್ನು ಯಾರೂ ಸೃಷ್ಟಿಸಲಾರರು. ಬೇರೆ ಬೇರೆ ಆಸೆ ಆಕಾಂಕ್ಷೆಗಳನ್ನು ಬೇರೆ ಬೇರೆ ಕ್ರಿಯೆಗಳನ್ನು ಹೊಂದಿರುವ 84 ಲಕ್ಷ ವಿಭಿನ್ನ ಜೀವರಾಶಿಗಳಿವೆ. ಕೇವಲ ರಾಸಾಯನಿಕ ಕ್ರಿಯೆಯ ಆಧಾರದಿಂದ ಭೌತಿಕ ಶಕ್ತಿ ಹೇಗೆ ಕೆಲಸ ಮಾಡುತ್ತದೆ ಎಂದು ವಿವರಿಸಲಾಗದು. ಇದಕ್ಕೆ ಯೋಗ್ಯ ಉದಾಹರಣೆ ಎಂದರೆ ಕುಂಬಾರ ಮತ್ತು ಕುಂಬಾರನ ಚಕ್ರದ್ದು. ಕುಂಬಾರನ ಚಕ್ರ ತಿರುಗುತ್ತಿರುವಾಗ ಹಲವು ವಿಧವಾದ ಮಣ್ಣಿನ ಮಡಿಕೆಗಳು ತಯಾರಾಗಿ ಬರುತ್ತವೆ. ಮಣ್ಣಿನ ಮಡಿಕೆಗೆ ಅನೇಕ ಕಾರಣಗಳಿವೆ, ಆದರೆ ಮೂಲ ಕಾರಣ ಚಕ್ರದಲ್ಲಿ ಶಕ್ತಿಯನ್ನು ಪ್ರಯೋಗಿಸುವ ಕುಂಬಾರನೇ. ಆ ಶಕ್ತಿ ಅವನ ಮೇಲ್ವಿಚಾರಣೆಯಿಂದ ಬರುತ್ತದೆ. ಇದೇ ವಿಚಾರವನ್ನು ಭಗವದ್ಗೀತೆಯಲ್ಲೂ ವಿವರಿಸಲಾಗಿದೆ. ಸಮಸ್ತ ಭೌತಿಕ ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳ ಹಿಂದೆ ದೇವೋತ್ತಮ ಪರಮಪುರುಷ ಕೃಷ್ಣನಿದ್ದಾನೆ. ಪ್ರತಿಯೊಂದು ತನ್ನ ಶಕ್ತಿಯ ಮೇಲೆ ಅವಲಂಬಿತವಾಗಿದೆ ಎಂದು, ಆದರೂ ತನ್ನ ಎಲ್ಲೆಡೆಗಳಲ್ಲಿ ಇಲ್ಲವೆಂದು ಕೃಷ್ಣನು ಹೇಳುತ್ತಾನೆ. ಭೌತಿಕ ಶಕ್ತಿಯ ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳ ನಿರ್ದಿಷ್ಟ ಪರಿಸ್ಥಿತಿಗಳಲ್ಲಿ ಮಡಿಕೆ ಉತ್ಪನ್ನವಾಗುತ್ತದೆ, ಆದರೆ ಮಡಿಕೆಯಲ್ಲಿ ಕುಂಬಾರನಿರುವುದಿಲ್ಲ. ಇದೇ ರೀತಿಯಾಗಿ ಭೌತಿಕ ಸೃಷ್ಟಿ ಭಗವಂತನಿಂದ ಯೋಜಿತವಾಗುತ್ತದೆ, ಆದರೆ ಆತನು ಅದರಿಂದ ದೂರವಾಗಿಯೇ ಇರುತ್ತಾನೆ. ವೇದಗಳಲ್ಲಿ ಹೇಳಿರುವಂತೆ ಭಗವಂತನು ಸುಮ್ಮನೆ ವೀಕ್ಷಿಸಿದನು, ಕೂಡಲೇ ಭೌತ ವಸ್ತುಗಳಲ್ಲಿ ವಿಚಲನೆ ಆರಂಭವಾಯಿತು. ಭಗವಂತನು ಭೌತಿಕ ಶಕ್ತಿಯನ್ನು ಅವಿಭಾಜ್ಯ ಅಂಗಗಳಾದ ಜೀವಿಗಳಿಂದ ಸಚೇತನಗೊಳಿಸುತ್ತಾನೆ. ಈ ಮೂಲಕ ಬೇರೆ ಬೇರೆ ಆಕಾರಗಳು ಬೇರೆ ಬೇರೆ ಚಟುವಟಿಕೆಗಳು ಕೂಡಲೇ ಹೊರಹೊಮ್ಮುತ್ತವೆ ಎಂದು ಭಗವದ್ಗೀತೆಯಲ್ಲಿ ಹೇಳಲಾಗಿದೆ. ಜೀವಾತ್ಮನ ವಿಭಿನ್ನ ಆಕಾಂಕ್ಷೆಗಳು ಮತ್ತು ಕರ್ಮಜನಕ ಕಾರ್ಯಗಳ ಕಾರಣದಿಂದ ವಿಭಿನ್ನ ಜೀವಜಾತಿಗಳಲ್ಲಿ ಬೇರೆ ಬೇರೆ ಪ್ರಕಾರದ ದೇಹಗಳು ಉತ್ಪನ್ನವಾಗುತ್ತವೆ.
ಡಾರ್ವಿನ್ ಎಂಬುವನ ವಾದದಲ್ಲಿ ಜೀವಿಯನ್ನು ಚೈತನ್ಯಮಯ ಆತ್ಮವನ್ನಾಗಿ ಅಂಗೀಕರಿಸಿಲ್ಲ. ಆದ್ದರಿಂದ ವಿಕಾಸಕ್ಕೆ ಅವನು ಕೊಟ್ಟಿರುವ ವಿವರಣೆ ಅಪೂರ್ಣ. ತ್ರಿಗುಣಗಳ ಕ್ರಿಯೆ ಪ್ರತಿಕ್ರಿಯೆಗಳ ಕಾರಣವಾಗಿ ವಿಶ್ವದಲ್ಲಿ ವಿವಿಧ ಘಟನೆಗಳು ನಡೆಯುತ್ತವೆ. ಆದರೆ ಯಾರನ್ನು ಇಲ್ಲಿ ನಿಮಿತ್ತ ಮಾತ್ರ ದೂರದಲ್ಲಿರುವ ಕಾರಣ ಎಂದು ಹೇಳಲಾಗಿದೆಯೋ ಆ ದೇವೋತ್ತಮ ಪರಮಪುರುಷನೇ ಮೂಲಕರ್ತ ಅಥವಾ ಆದಿಕಾರಣ. ಆತನು ತನ್ನ ಶಕ್ತಿಯಿಂದ ಚಕ್ರವನ್ನು ಕೇವಲ ತಳ್ಳುತ್ತಾನೆ. ಮಾಯವಾದಿ ದಾರ್ಶನಿಕರ ಪ್ರಕಾರ ಪರಬ್ರಹ್ಮವು ತಾನೇ ವಿವಿಧ ಆಕಾರಗಳಲ್ಲಿ ಪರಿವರ್ತನೆಗೊಂಡಿದೆ. ಆದರೆ ಗುರುಜಿ ಮೇಲ್ ಮಾಡಬೇಕು. ಹರೇ ಕೃಷ್ಣ. ಮೇಲ್ ಮಾಡಬೇಕು. ಆದರೆ ಇದು ವಾಸ್ತವವಲ್ಲ. ಆದರೆ ಇದು ವಾಸ್ತವವಲ್ಲ. ಪರಬ್ರಹ್ಮ ಎಲ್ಲ ಕಾರಣಗಳಿಗೂ ಕಾರಣವಾದರೂ ಅವನು ಭೌತಿಕ ಗುಣಗಳ ಕ್ರಿಯೆ ಪ್ರತಿಕ್ರಿಯೆಗಳಿಗೆ ಯಾವಾಗಲೂ ಅತೀತನಾಗಿರುತ್ತಾನೆ. ಆದ್ದರಿಂದಲೇ ಬ್ರಹ್ಮ ಸಂಹಿತೆಯಲ್ಲಿ 5.1 ಬ್ರಹ್ಮದೇವನು ಹೀಗೆ ಹೇಳಿದ್ದಾನೆ: ಈಶ್ವರ ಪರಮಃ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ್ ಗೋವಿಂದ ಸರ್ವ ಕಾರಣ ಕಾರಣಂ. ಅನೇಕ ಕಾರಣಗಳು ಕಾರ್ಯಗಳು ಇವೆ, ಆದರೆ ಮೂಲ ಕಾರಣ ಶ್ರೀಕೃಷ್ಣ. ಹರೇ ಕೃಷ್ಣ ಗುರುಜಿ, ಧನ್ಯವಾದಗಳು. ಹರೇ ಕೃಷ್ಣ. ಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಓಂ ವಿಷ್ಣುಪಾದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಈ ಅಧ್ಯಾಯದಲ್ಲಿ ನಾವು ಕೇಳ್ತಾ ಇರೋದು ಇಷ್ಟವರೆಗೂ ಧ್ರುವ ಮಹಾರಾಜರು ತನ್ನ ತಮ್ಮನ ಮರಣವನ್ನು ಸಹಿಸದೆ ಯಕ್ಷರೊಂದಿಗೆ ತೀವ್ರ ಯುದ್ಧವನ್ನು ಆರಂಭಿಸಿ ಅವರ ವಂಶವನ್ನೇ ನಿರ್ನಾಮ ಮಾಡೋದ್ರಲ್ಲಿದ್ದಾರೆ. ಸೊ ಆಗ ತನ್ನ ಅಜ್ಜರಾದ ಸ್ವಯಂಭವ ಮನು ಅವರೇ ಸ್ವತಃ ಬಂದಿದ್ದಾರೆ ಋಷಿಮುನಿಗಳೊಟ್ಟಿಗೆ. ಅವರು ಹಲವು ಕಾರಣಗಳು ಕೊಟ್ಟರು ಯಾಕೆ ನಿಲ್ಲಿಸ್ಬೇಕು ಈ ರೀತಿಯ ಯುದ್ಧವನ್ನು. ಮೊದಲಿಗೆ ಅವರು ಈ ಒಂದು ಅತಿ ರೋಷ, ಕ್ರೋಧ ಇದು ಸರಿಯಲ್ಲ, ಇದು ನಮಗೆ ತಮೋದ್ವಾರ, ಇದು ನಮಗೆ ನರಕಕ್ಕೆ ಕರೆದುಕೊಂಡು ಹೋಗುತ್ತೆ, ಇದು ಪಾಪ ಪ್ರವೃತ್ತಿ ಇದು ಅಂತ ಕಾರಣ ಕೊಟ್ರು. ನಂತರ ಯಾರೋ ಒಬ್ಬ ಯಕ್ಷನು ನಿನ್ನ ತಮ್ಮನನ್ನು ಕೊಂದದ್ದು, ಆ ಒಬ್ಬ ಯಕ್ಷನಿಗೆ ನೀನು ಇಷ್ಟು ಮಂದಿ ಯಕ್ಷರನ್ನು ಕೊಂದದ್ದು ಅದು ಸರಿಯಲ್ಲ. ಮತ್ತೆ ಇದೆಲ್ಲವೂ ಉಂಟಾಗೋದು ಎಷ್ಟೇ ಇದ್ರೂ ಒಂದು ಭೌತಿಕ ಪರಿಕಲ್ಪನೆಯಿಂದ, ದೇಹದ ಭಾವನೆಯಿಂದ. ಈ ದೇಹದ ಭಾವನೆ ಅನ್ನೋದು ಇದು ಪ್ರಾಣಿ ಜಗತ್ತಿನ ನೆಲೆ ಇದು. ಸೊ ಆದ್ರೆ ನೀನು ಋಷಿಕೇಶ ಅನುವರ್ತಿನ, ನೀನು ಋಷಿಕೇಶ ಕೃಷ್ಣನನ್ನು ಪಾಲನೆ ಮಾಡೋದು, ಕೃಷ್ಣನನ್ನು ನಿಷ್ಠಾವಂತರಾಗಿ ಅವಲಂಬಿಸೋದು ಭಕ್ತನು. ಸೊ ನೀನು ಈ ರೀತಿ ಸಾಧುಗಳ ಇದಲ್ಲ, ಹಾಗೆ ಸಾಧುಗಳ ಲಕ್ಷಣಗಳು ಅವೆಲ್ಲಾನು ತಿಳಿಸಿದರು. ಮತ್ತೆ ಈ ರೀತಿ ಹಿಂಸೆ ಅನ್ನೋದು ಅನಗತ್ಯವಾದ ಹಿಂಸೆ ಇದು ಅಂತ ಕೂಡ ಹೇಳಿದರು. ಮತ್ತೆ ನೀನು ನಮ್ಮ ವಂಶಕ್ಕೆ ಈ ರೀತಿ ತರ್ತಾ ಇರೋದು, ಇದು ನಮ್ಮ ವಂಶಕ್ಕೆ, ಅದು ನಮ್ಮ ಕುಲಕ್ಕೆ ಅದು ಉಚಿತವಲ್ಲ ಅಂತ ಅದು ಕೂಡ ಒಂದು ಕಾರಣ ಆಗಿ ಹೇಳಿದ್ರು. ನಾ ಅಸ್ಮಾತ್ ಕುಲೋಚಿತಂ, ನಮ್ಮ ಕುಲವನ್ನು ನೀನು ಪ್ರತಿನಿಧಿಸ್ತಾ ಇದೆಯಾ, ಆದ್ರೆ ಈ ರೀತಿ ಮಾಡೋದು ಇದು ಉಚಿತವಲ್ಲ ಅಂತ ಕೂಡ. ಸೊ ನಂತರ ಅವರು ಇನ್ನ ಎಲ್ಲಕ್ಕೂ ಕೃಷ್ಣನೇ ಕಾರಣ, ಕೃಷ್ಣನ ಅನುಮತಿಯಿಂದ ಪ್ರತಿಯೊಂದು ಆಗುತ್ತೆ. ಸೊ ಆ ರೀತಿ ಇವಾಗ ವಿವರಿಸ್ಲಿಕ್ಕೆ ಅವರು ತತ್ವದ ವಿಶ್ಲೇಷಣೆ ಮಾಡ್ತಾ ಹೇಳ್ತಾರೆ. ಭಗವಂತನೇ ಎಲ್ಲದಕ್ಕೂ ಕಾರಣ. ಮೊದಲಿಗೆ ಭಗವಂತನೇ ಎಲ್ಲದಕ್ಕೂ ಕಾರಣ ಅಂದ್ರೆ ಸೃಷ್ಟಿಗೂ ಅವನೇ ಕಾರಣ, ಅದರ ಪಾಲನೆ ಕೂಡ ಅವನೇ ಕಾರಣ, ಮತ್ತೆ ಅಂತ್ಯ ಕೂಡ ಅವನೇ ಕಾರಣ. ಸೊ ಸರ್ಗ ವಿಸರ್ಗ ಅಂತ ನಾವು ಕೇಳ್ತೇವೆ ನಾವು ಭಾಗವತದ 10 ವಿಷಯಗಳು ಅಂತ. ಸರ್ಗ ಅಂದ್ರೆ ಪ್ರಾರಂಭಿಕ ಸೃಷ್ಟಿ, ಅದು ಮಹಾವಿಷ್ಣುವಿಂದ ಆಗೋದು.
ಮತ್ತೆ ವಿಸರ್ಗ ಅಂದ್ರೆ ಬ್ರಹ್ಮದೇವರು ಸೃಷ್ಟಿ ಮಾಡೋದು, ಎರಡನೆಯ ಸೃಷ್ಟಿ. ಸೊ ಹೇಗಾದ್ರೂ ಕೃಷ್ಣನ ನಿಯಂತ್ರಣ ಇದೆ, ಕೃಷ್ಣನ ಅನ್ವೇಷಣೆ ಅದ್ರ ಮೇಲಿದೆ. ಸೊ ಇಲ್ಲಿ ಹೇಳ್ತಾ ಇರೋದಾಗೆ ಕೃಷ್ಣನ ಈ ಬಹಿರಂಗ ಶಕ್ತಿ, ಭ್ರಮಾತ್ಮಕ ಶಕ್ತಿ, ಇದು ಕೆಲಸ ಮಾಡ್ತಾ ಇದೆ. ಸೊ ಇದು 3 ಗುಣಗಳಿಂದ ಕೂಡಿದೆ. ಈ 3 ಗುಣಗಳು ಭಗವಂತನು ಈ ಜಗತ್ತಲ್ಲಿ ಸೃಷ್ಟಿ ಮಾಡಿದ್ರು. ಆಧ್ಯಾತ್ಮಿಕ ಜಗತ್ತಿನಲ್ಲಿ ಇದರ ಅವಶ್ಯಕತೆ ಇಲ್ಲ, ಈ 3 ಗುಣಗಳು. ಅಂದ್ರೆ ಭೌತಿಕ ಜಗತ್ತಿಗೆ ಬೇಕು ಇದು. ಸೊ ಸೃಷ್ಟಿ ಆಗೋದು ರಾಜಸಿಕ ರಜೋಗುಣ ಪ್ರಭಾವದಲ್ಲಿ, ಸತ್ವಗುಣ ಪ್ರಭಾವದಲ್ಲಿ ಅದರ ಪಾಲನೆ ಆಗತ್ತೆ, ಮತ್ತೆ ತಮೋಗುಣದ ಪ್ರಭಾವದಲ್ಲಿ ನಾಶ ಆಗತ್ತೆ. ಸೊ ಇಲ್ಲಿ ಹೇಳ್ತಾ ಇದ್ದಾರೆ, ಒಂದು ಉದಾಹರಣೆ ಶಿಲ ಪ್ರಭು ಹೇಳ್ತಾ ಇರೋದು ಕೊಟ್ಟದ್ದು, ಸತ್ವಗುಣದಲ್ಲಿ ದೀರ್ಘವಾದ ಆಯುಷ್ ಪಡಿಬಹುದು ಅಂತ ಒಂದು ಹೇಳ್ತಾರೆ. ಸೊ ರಾಜಸಿಕ ಗುಣ ಅಂದ್ರೆ ರಾಜಸಿಕ ಇದರಲ್ಲಿ ತಕ್ಷಣವಾದ ಭೌತಿಕ ಇಚ್ಛೆಗಳ ಪೂರೈಕೆ. ಸೊ ಅದಕ್ಕೆ ತೀವ್ರ ಸೆಣಸಾಟ, ಸ್ಟ್ರಗಲ್. ತಮೋಗುಣ ಅಂದ್ರೆ ಏನು ಜ್ಞಾನ ಇಲ್ಲ. ಸೊ ಹಾಗೆ ಅದು ಯಾವ್ದು ಒಳ್ಳೇದು, ಯಾವ್ದು ಕೆಟ್ಟದ್ದು, ಯಾವ್ದು ಮಾಡ್ಬೇಕು, ಯಾವ್ದು ಮಾಡಬಾರದು ಅದು ತಿಳಿದಿಲ್ಲ. ಆದ್ರೆ ಸತ್ವಗುಣದಲ್ಲಿ ಪ್ರತಿಯೊಂದು ಜ್ಞಾನದಿಂದ, ಬುದ್ಧಿಯಿಂದ ಯಾವ್ದು ಒಳ್ಳೆಯದು, ಯಾವ್ದು ಕೆಟ್ಟದ್ದು, ಯಾವುದು ಮುಕ್ತ ನಮ್ಮನ್ನು ಬದ್ಧ ಜೀವನಕ್ಕೆ ತೊಡಗಿಸುತ್ತೆ, ಯಾವುದು ಮುಕ್ತ ಜೀವನಕ್ಕೆ ನಮ್ಮನ್ನು ಕರೆದೊಯ್ಯುತ್ತೆ. ಸೊ ಅದರ ಒಂದು ಪರಿಕಲ್ಪನೆ ಇದೆ. ಸೊ ಹಾಗೆ ಸತ್ವಗುಣವನ್ನು ಪಡಿಬೇಕು ಅಂತ ಇದೆ ಭಾವಾರ್ಥದಲ್ಲಿ ಅದರ ಒಂದು ಇದನ್ನು ತಿಳಿಸ್ಕೊಟ್ರು. ಅಟ್ಲೀಸ್ಟ್ ಭೌತಿಕ ಜಗತ್ತಿನಲ್ಲಿ ಸತ್ವಗುಣ ಆದ್ರೂ ಪಡೆದ್ರೆ ನಾವು ಈ ರಾಜಸ ತಾಮಸ ಗುಣದ ಬಿಡುಗಡೆ ಆದರೆ ನಾವು ಉನ್ನತ ಜನ್ಮವನ್ನು ಪಡಿತೇವೆ. 84 ಲಕ್ಷ ಜೀವರಾಶಿಗಳಲ್ಲಿ ಉನ್ನತ ಜನ್ಮವನ್ನು ಪಡಿಬೇಕಂದ್ರೆ ನಾವು ಸತ್ವಗುಣವನ್ನು ಪಡ್ಕೊಳ್ಬೇಕು. ಸೊ ಅಲ್ಲಿಂದ ಅವಕಾಶ, ಇನ್ನು ಅಲ್ಲಿಂದ ನಾವು ಅದನ್ನು ಮೀರಿ ನಾವು ಭಗವಂತನ ಧಾಮಕ್ಕೆ ಸೇರೋದಕ್ಕೆ. ಆಮೇಲೆ ಶ್ರೀಲ ಪ್ರಭುಪಾದರು ಇನ್ನೊಂದು ಉದಾಹರಣೆ ಕೊಡ್ತಾ ಇದ್ರು, ಹೇಗೆ ಭಗವಂತನ ರಚನೆ ಈ ಭೌತಿಕ ಜಗತ್ತಿಗೆ ಅಂದ್ರೆ ಒಂದು ಕ್ರೂರ ಮೃಗಗಳು ಕೂಡ, ಇಲ್ಲಿ ಹುಲಿಯ ಉದಾಹರಣೆ ಕೊಡ್ತಾ ಇದ್ದಾರೆ. ಸೊ ಹುಲಿ ಒಂದು ಪ್ರಾಣಿ, ಅದು ಎಲ್ಲಾ ಜೀವಿಗಳನ್ನು ತಿನ್ನುತ್ತೆ. ಅಂದ್ರೆ ಅದಕ್ಕೆ ಅದೇ ಆಹಾರ. ಬೇರೆ ಪ್ರಾಣಿಗಳೇ ಜೀವಸಿ ಜೀವನ, ಅದು ಕೂಡ ಭಗವಂತ ಮಾಡಿದೆ ಒಂದು ರೀತಿ. ಸೊ ಆದರೆ ಹೇಳ್ತಾರೆ, ತನ್ನ ಮಕ್ಕಳನ್ನು ಅದು ಕೂಡ ರಕ್ಷಣೆ ಮಾಡುತ್ತೆ, ಅದು ಕೂಡ ಪಾಲನೆ ಮಾಡುತ್ತೆ. ಸೊ ಇದು ಭಗವಂತನ ಮಾಡಿರುವ ಒಂದು ಇದು ಅಂತ ಹೇಳ್ತಾರೆ. ಭಗವಂತನ ಬ್ರಹ್ಮಾತ್ಮಕ ಶಕ್ತಿ ಹಾಗೆ ಒಂದು ಮೋಹ, ಆ ರೀತಿಯ ಒಂದು ಅಟ್ಯಾಚ್ಮೆಂಟ್ ಸೊ ಆಗಿರೋದ್ರಿಂದ ಅದು ಕೂಡ ಆ ರೀತಿಯ ಒಂದು ಕ್ರೂರ ಮೃಗ ಕೂಡ, ಅದು ಕೂಡ ತನ್ನ ಮಕ್ಕಳನ್ನು ಅದು ಕೂಡ ಸಲಹುತ್ತೆ ಅಂತ ಒಂದು ಪಾಯಿಂಟ್ ಹೇಳ್ತಾ ಇದ್ದಾರೆ. ಸೊ ಇದು ಹೇಗೆ ಸಾಧ್ಯ ಆಗುತ್ತೆ? ಇದು ಭಗವಂತನ ಬ್ರಹ್ಮಾತ್ಮಕ ಶಕ್ತಿಯಿಂದ ಸಾಧ್ಯ ಆಗುತ್ತೆ. ಇಲ್ಲಾಂದ್ರೆ ಚಿಕ್ಕ ಮಗುವಾಗಿದ್ದಾಗ ಯಾವ ಪ್ರಾಣಿನೂ ಸ್ವತಂತ್ರವಿಲ್ಲ, ಅದರ ಸ್ವತಂತ್ರದ ಚಟುವಟಿಕೆ ಆಗೋದಿಲ್ಲ. ಸೊ ಅದಕ್ಕೆ ರಕ್ಷಣೆ ಬೇಕು. ಸೊ ಭಗವಂತನು ಈ ರೀತಿಯ ಒಂದು ಬಂಧನವನ್ನು ಭಗವಂತ ಸೃಷ್ಟಿಸಿದ್ದಾನೆ. ಸೊ ಇದೆಲ್ಲ ಆಗ್ತಾ ಇರೋದು ಭಗವಂತನ ಬ್ರಹ್ಮಾತ್ಮಕ ಶಕ್ತಿ. ಸೊ ಭಗವಂತನ ಕಾರಣನಿದ್ದಾನೆ, ನೇರವಾಗಿ ಅವನು ಸೃಷ್ಟಿ ಮಾಡ್ತಾನೋ, ಇಲ್ಲಾಂದ್ರೆ ಬ್ರಹ್ಮನ ಮೂಲಕ ಸೃಷ್ಟಿ ಮಾಡ್ತಾನೋ, ಇಲ್ಲಾಂದ್ರೆ ಈ ರೀತಿ ಪಾಲನೆ, ಎಲ್ಲ ಜೀವಿಗಳು ಈ ಜಗತ್ತಿನಲ್ಲಿ ಇರಬೇಕು, ಹೇಗೆ ಬೆಳಿಬೇಕು ಅನ್ನೋದು ಕೂಡ ಅವನ ಬಹಿರಂಗ ಶಕ್ತಿ ಇದೆ. ಸೊ ಅದರ ಕಾರ್ಯ ಇದೆ, ಅದರ ಇದೆ. ಸೊ ಆದರೆ ಆ ಬ್ರಹ್ಮಾತ್ಮಕ ಶಕ್ತಿ ನೋಡಿದ್ರೆ ಇಲ್ಲಿ ಕೃಷ್ಣನ ಕೈ ಇಲ್ವೇನೋ ಅಂತಾನೆ ಅನ್ಸುತ್ತೆ. ಬ್ರಹ್ಮಾತ್ಮಕ ಶಕ್ತಿ ಅದೇನೋ ಕಾರಣನೇನೋ ಅನ್ಸುತ್ತೆ. ಇಲ್ಲ ಇಲ್ಲಿ ಹೇಳ್ತಾ ಇದ್ರೆ, ಇದು ಭಗವಂತನ ನಿರ್ವಹಣೆ ಇದೆ, ಅವನ ಕಾರ್ಯನಿರ್ವಹಣೆ ಇದೆ. ಅವನ ಕಾರ್ಯನಿರ್ವಹಣೆ ಇಲ್ಲದೆ ಯಾವುದು ಬ್ರಹ್ಮಾತ್ಮಕ ಶಕ್ತಿ ಕೂಡ ಕೆಲಸ ಮಾಡೋದಿಲ್ಲ. ಛಾಯೇವ ಯಸ್ಯ ಭುವನಾನಿ ಬಿಭರ್ತಿ ದುರ್ಗಾ. ಸೊ ಅಲ್ಲಿ ಹೇಳೋದಲ್ಲಿ ಒಂದು ನೆರಳಿದ್ದಾಗೆ ಬಹಿರಂಗ ಶಕ್ತಿ ಅನ್ನೋದು ಹೀಗೆ ಒಂದು ವಸ್ತುವಿನ ನೆರಳು ಇರುತ್ತೆ. ವಸ್ತು ಹೇಗೆ ಚಲನೆ ಮಾಡುತ್ತೆ ಹಾಗೆ ಆ ನೆರಳು ಚಲನೆ ಮಾಡುತ್ತೆ. ಹಾಗೆಯೇ ಭಗವಂತನ ಬ್ರಹ್ಮಾತ್ಮಕ ಶಕ್ತಿ, ಬಹಿರಂಗ ಶಕ್ತಿ, ಅದು ಸ್ವತಂತ್ರವಲ್ಲ. ಇಚ್ಛಾನುರೂಪ ಯಸ್ಯ ಅಪಿ ಚೇಷ್ಟತೆ ಸ ಗೋವಿಂದಂ ಆದಿಪುರುಷಂ ತಮಹಂ ಭಜ ಸೃಷ್ಟಿ ಸ್ಥಿತಿ ಪ್ರಳಯ ಸಾಧನ ಶಕ್ತಿ ರೇಖಾ. ಸೊ ಈ ಬಹಿರಂಗ ಶಕ್ತಿ ಅದರಿಂದಾನೇ ಈ ಭೌತಿಕ ಜಗತ್ತು ನಡೀತಾ ಇದೆ, ಸೃಷ್ಟಿ ಆಗ್ತಾ ಇದೆ, ಪಾಲನೆ ಆಗ್ತಾ ಇದೆ, ಲಯ ಆಗ್ತಾ ಇದೆ. ಆದರೆ
ಇದು ಇಚ್ಛಾ ಯಾರ ಇಚ್ಛೆ? ಇದು ಗೋವಿಂದನ ಇಚ್ಛೆ. ಗೋವಿಂದನ ಇಚ್ಛೆಯಿಂದ ಒಂದು ನೆರಳು ಹೇಗೆ ವಸ್ತುವಿಗೆ ಅವಲಂಬಿಸಿದೆ, ಬಹಿರಂಗ ಶಕ್ತಿ ಕೂಡ ಅವಲಂಬಿಸಿದೆ. ಸೊ ಸ್ವತಂತ್ರವಲ್ಲ ಬ್ರಹ್ಮಾತ್ಮಕ ಶಕ್ತಿ. ಮತ್ತೆ ಇನ್ನೊಂದು ಕೆಲವು ಉದಾಹರಣೆಗಳು ಶಿಲ ಪ್ರಭುಪಾದರು ಇಲ್ಲಿ ಹೇಳ್ತಾ ಇರೋದು, ಈ ಶ್ಲೋಕದಲ್ಲಿ ಭಗವಂತನ ಹೇಳೋದು ಅಯಸ್ಕಾಂತ ಅದು ಹೇಗೆ ಕಬ್ಬಿಣವನ್ನು ಚಲಿಸುತ್ತೆ. ಸೊ ಹಾಗೆ ಭಗವಂತನು ಕೂಡ ಈ ಭೌತಿಕ ಬಹಿರಂಗ ಶಕ್ತಿಯನ್ನು ಚಲಿಸುತ್ತಾನೆ. ಸಮಸ್ತ ವಿಶ್ವವು ಚಲಿಸುತ್ತದೆ. ಸೊ ಭಗವಂತನ ಇದಿದೆ, ಅವನ ಇದರ ನಿರ್ವಹಣೆ ಇಲ್ಲದೆ ಈ ಬಹಿರಂಗ ಶಕ್ತಿ ಅಷ್ಟು ಚಮತ್ಕಾರದಿಂದ ಅಷ್ಟು ಚಟುವಟಿಕೆಗಳು ಮಾಡಕ್ಕೆ ಸಾಧ್ಯವಾಗದು. ಸೊ ಪ್ರಭುಪಾದ ಇನ್ನೊಂದು ಉದಾಹರಣೆ ಕೊಡ್ತಾ ಇದ್ದಾರೆ. ಸೋಡಾ ಮತ್ತೆ ಆಸಿಡ್, ಇದನ್ನ ನಾವು ಮಿಕ್ಸ್ ಮಾಡಿದ್ರೆ, ಸೋಡಾ ಮತ್ತು ಆಮ್ಲಗಳನ್ನು ಬೆರೆಸಿದಾಗ ನೊರೆ ಉಕ್ಕುವಂತಾಗುತ್ತದೆ. ಸೊ ಹಾಗೆ ನಾವು ಭೌತಿಕ ಜಗತ್ತಿನಲ್ಲಿ ಈ ರೀತಿ ಹಾಗಾಗಿ ಜೀವ ಸೃಷ್ಟಿ ಆಗುತ್ತೆ ಅಂತ ಅನ್ಕೊಳ್ತೀವಿ ನಾವು. ಇಲ್ಲ, ಈ ತರ ಒಂದು ರಾಸಾಯನಿಕ ಪದಾರ್ಥಗಳ ಒಂದು ಕ್ರಿಯೆ ಪ್ರತಿಕ್ರಿಯೆಗಳಾಗ್ಬೋದು ಅಷ್ಟೇ, ಆದ್ರೆ ಜೀವದ ಉತ್ಪತ್ತಿ ಆಗೋದಿಲ್ಲ. ಸೊ ಶ್ರೀಲ ಪ್ರಭುಪಾದರು ಅದನ್ನು ನೇಮಕ ಮಾಡ್ತಾ ಇದ್ದಾರೆ. ಡಾರ್ವಿನ್ ಸಿದ್ಧಾಂತ, ಅವರು ಚೇತನ ಅನ್ನೋದು ಈ ತರ ರಾಸಾಯನಿಕ ಸಂಯೋಜನೆಯಿಂದ ಬಂತು ಅಂತ. ಇಲ್ಲ, ಇದು ಸಾಧ್ಯ ಇಲ್ಲ, ಇದು ಯಾವತ್ತೂ ಆಗಿಲ್ಲ, ಈಗಲೂ ನಾವು ನೋಡ್ತಾ ಇಲ್ಲ, ಮುಂದೆ ಕೂಡ ಆಗುತ್ತೆ. ಸೊ ಅದು ಬೇರೆ ಶಕ್ತಿ, ಭಗವಂತನ ಚೇತನಾತ್ಮಕ ಶಕ್ತಿ, ಅವನ ಉನ್ನತ ಶಕ್ತಿ. ಭೂಮಿರಾಪೋ ಅನಲೋ ವಾಯು ಕಮ್ಮನೋ ಬುದ್ಧಿರೇವಚ ಅಹಂಕಾರ ಇತ್ಯಮೆ ಭಿನ್ನಾಮೇ ಪ್ರಕೃತಿ ರಾಷ್ಟ್ರದ ಅಪರೇಯಂ ಇತಸ್ತು ಅನ್ಯಂ ವಿದ್ಧಿಮೆ ಪ್ರಕೃತಿ ಪರ ಜೀವಭೂತಂ ಮಹಾಭಾವು ಏದಂ ಧಾರಿತೆ ಜಗತ್. ಭಗವಂತನ ಗೀತೆಯಲ್ಲಿ ಸ್ಪಷ್ಟವಾಗಿ ಅವನ ಮೇಲ್ಮಟ್ಟದ ಶಕ್ತಿ, ಕೆಳಮಟ್ಟದ ಶಕ್ತಿ. ಈ ಬಹಿರಂಗ ಶಕ್ತಿ ಇದು ಪಂಚಭೂತ ಮತ್ತೆ ಇಲ್ಲಾಂದ್ರೆ 8 ಇದರಿಂದ ಕೂಡಿದೆ, 24 ಅಂತ ಹೇಳ್ಬೋದು. ಆದ್ರೆ ಅದಕ್ಕೆ ಭಿನ್ನವಾಗಿ ಆತ್ಮ, ಚೇತನ. ಸೊ ಅದು ಬೇರೆ, ಅದರ ಅಸ್ತಿತ್ವವೇ ಬೇರೆ ಅದು. ಸೊ ಭಗವಂತನ ಇಚ್ಛೆಯಿಂದ ಆ ಭೌತಿಕ ಜಗತ್ತಿಗೆ ಆ ಚೇತನಾತ್ಮ ಇಲ್ಲಿ ಸಿಕ್ಕಿಬಿದ್ದಿರೋದು. ಸೊ ಭಗವಂತನ ನಿರ್ದೇಶನ ಇದೆ. ಹಾಗಾಗಿ ಆ ಎರಡು ಆಧ್ಯಾತ್ಮಿಕ ಪ್ರಕೃತಿ ಮತ್ತು ಭೌತಿಕ ಪ್ರಕೃತಿ ಈ ಸಂಯೋಜನೆಯಿಂದ ಈ ಭೌತಿಕ ಜಗತ್ತು ನಡೆಯುತ್ತೆ. ಸೊ ಇನ್ನೊಂದು ಉದಾಹರಣೆ ಮೂಲಕ ಶ್ರೀಲ ಪ್ರಭುಪಾದರು ಹೇಳ್ತಾ ಇರೋದು ಮಡಕೆ ಕುಂಬಾರ. ಸೊ ಹೇಳ್ತಾರೆ, ಕುಂಬಾರ ಮಡಕೆಯನ್ನು ಉಪಯೋಗಿಸ್ಕೊಂಡು ಎಷ್ಟೋ ಬೇರೆ ತರದ ಮಡಕೆಗಳನ್ನು, ಬೇರೆ ಅದರ ಗಾತ್ರ ಇರ್ಬೋದು, ಬೇರೆ ರೂಪಗಳಿರ್ಬೋದು ಅದರದ್ದು, ಸೊ ಏನೇನೋ ಇರ್ಬೋದು. ಆದರೆ ಅದನ್ನ ಮಾಡ್ತಾ ಇರೋರು ಒಬ್ಬನೇ ವ್ಯಕ್ತಿ, ಕುಂಬಾರನ್. ಅವನು ಉಪಯೋಗಿಸ್ತಾರೆ ಈ ಪದಾರ್ಥಗಳು, ಭೂಮಿ, ನೀರು, ಇದರಿಂದ ಮಾಡ್ತಾ ಇದ್ದಾರೆ ಆ ಯಂತ್ರದ ಒಂದು ಇದರಿಂದ. ಆದರೆ ಅವನ ಇಚ್ಛೆ ಇದೆ, ಅವನ ವ್ಯವಸ್ಥೆ ಇದೆ, ಅವನ ಪರಿಕಲ್ಪನೆ ಇದೆ. ಕುಂಬಾರನಿಗೆ ಈ ರೀತಿ ಆಗ್ಬೇಕು, ಈ ರೀತಿ ಒಂದು ಚಿಕ್ಕ ಗಾತ್ರದಾಗ್ಬೇಕು, ಈ ರೀತಿ ಒಂದು ನೀರು ತುಂಬಿಸ್ಲಿಕ್ಕೆ ಒಂದು ಇದರ ತರ ಆಗ್ಬೇಕು, ಇಲ್ಲಾಂದ್ರೆ ಇನ್ನೇನಾದ್ರು ತಟ್ಟೆ ತರ ಆಗ್ಬೇಕು, ಇಲ್ಲ ಅಂದ್ರೆ ಇನ್ನೇನಾದ್ರು ಬೇರೆ ತರದ್ ಮಣ್ಣಿನ ಇದು. ಸೊ ಅದರ ಮಾಡೋದಕ್ಕೆ ಅವನ ಯೋಚನೆ ಇದೆ, ಅವನ ಇಚ್ಛೆ ಇದೆ, ಕುಂಬಾರನ ಇಚ್ಛೆ ಇದೆ. ಸೊ ಕುಂಬಾರ ಕಾಣಿಸದೇ ಇರ್ಬೋದು ನಮ್ಗೆ ಅದು ತಯಾರಾದ್ಮೇಲೆ, ಆದ್ರೆ ಕುಂಬಾರನ ಕೈ ಇದೆ. ಸೊ ಹಾಗೆ ಇದೇ ರೀತಿಯಲ್ಲಿ ಭಗವಂತನು ಈ ಭೌತಿಕ ಶಕ್ತಿ, ಹಲವು ಶಕ್ತಿಗಳು, ಅಚಿಂತ್ಯ ಶಕ್ತಿ, ಸತ್ವಗುಣ, ರಜೋಗುಣ, ತಮೋಗುಣ, ಅದನ್ನು ನಿರ್ದೇಶಿಸುವ ದೇವತೆಗಳಿದ್ದಾರೆ. ಅಧ್ಯಾತ್ಮ, ಆದಿದೈವ, ಆದಿಭೌತಿಕ ಕಾರಣಗಳು ಭಗವಂತನ ಸೃಷ್ಟಿ ಮಾಡಿರೋದು. ಸೊ ಇದೆಲ್ಲ ಇದ್ದು ಈ ರೀತಿ ರಚನೆ ಆಗುತ್ತೆ. ಸೊ ನಮಗೆ ಕಾಣೋದೀಗ ಕ್ರಿಯೆ ಪ್ರತಿಕ್ರಿಯೆಗಳು ಭೌತಿಕ ಜಗತ್ತದು. ಸೊ ನಾವು ಅನ್ಕೊಳ್ತೇವೆ ಭೌತಿಕ ಜಗತ್ತು, ಭೌತಿಕ ಪ್ರಕೃತಿಯೇ ಸರ್ವಶಕ್ತವಾಗಿ ಇದು ಮಾಡ್ತಾ ಇದೆ. ಇಲ್ಲ, ಮಡಕೆಗಳೇ ಅದು ಸೃಷ್ಟಿ ಮಾಡ್ಕೊಳಕ್ಕಾಗಲ್ಲ. ಅದಕ್ಕೆ ಸೃಷ್ಟಿ ಮಾಡುವ ಕುಂಬಾರನು ಬೇಕು, ಅಗತ್ಯ ಇದೆ. ಸೊ ಅವನ ನಿರ್ವಹಣೆ ಇದೆ. ಸೊ ಹಾಗೆ ಬಹಿರಂಗ ಶಕ್ತಿ ಅದು ಸ್ವತಂತ್ರವಾಗಿ ಕೆಲಸ ಮಾಡೋದಿಲ್ಲ. ಮಯಾ ಅಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ ಹೇತುನಾನಿನ ಕೌಂತೆ ಜಗದ್ವಿ ಪರಿವರ್ತತೆ. ಸೊ ಸಮಸ್ತ ಭೌತಿಕ ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳ ಹಿಂದೆ ದೇವೋತ್ತಮ ಪರಮಪುರುಷನಿದ್ದಾನೆ, ಕೃಷ್ಣನಿದ್ದಾನೆ. ಸೊ ಒಮ್ಮೊಮ್ಮೆ ಹೇಳ್ತಾರೆ, ಅವರು ಉದಾಹರಣೆಗಳು ಕೊಡೋದು, ಈ ಭಗವಂತನ ಸೃಷ್ಟಿ ಹೇಗೆ ಅಂದ್ರೆ ಒಂದು ವಾಚ್, ಒಂದು ಗಡಿಯಾರನೋ ಇದನ್ನೇನೋ ತಯಾರಿ ಮಾಡಿ ಅದನ್ನ ಬಿಟ್ಟ ಹಾಗೆ ಅಂತ ಹೇಳ್ತಾರೆ.
ಎನಿವೆ, ಸೊ ಅದು ಗಡಿಯಾರ ಅದು ಸ್ವಯಂ ಚಲಿತವಾಗಿ ನಡೀತಾ ಇರುತ್ತೆ. ಅದು ಹಿಂದೆ ಮೆಕ್ಯಾನಿಕಲ್ ವಾಚ್ ಇರ್ತಾ ಇತ್ತು, ಈಗ ಎಲೆಕ್ಟ್ರಾನಿಕ್ ವಾಚ್ಗಳು ಬ್ಯಾಟ್ರಿಯಿಂದನೋ ಈಗ ನಡೆಯುತ್ತೆ. ಸೊ ಇದು ನಡೆಯುವಾಗ ಹಾಗೆ ಪ್ರಕೃತಿ ಹೇಗೋ ಆರಂಭ ಆಯ್ತು, ಆರಂಭ ಆದ್ಮೇಲೆ ಅದು ನಡ್ಕೊಂಡು ಹೋಗುತ್ತೆ. ಸೊ ಹೌದು, ಆದ್ರೆ ಒಂದು ಗಡಿಯಾರನ ತಯಾರಿ ಮಾಡುವ ವ್ಯಕ್ತಿ ಇದ್ದಾರಲ್ಲ, ನಡೀತಾ ಇದೆ, ಗಡಿಯಾರ ನಡೆಯುತ್ತೆ, ಅದು ಸಮಯ ತೋರಿಸುತ್ತೆ ಅದು, ಆದ್ರೆ ಅದನ್ನ ಸೃಷ್ಟಿ ಮಾಡಿದ ಒಬ್ಬ ವ್ಯಕ್ತಿ ಇದ್ದಾರೆ. ಸೊ ಅದು ಮುಖ್ಯ. ಮತ್ತೆ ಶ್ರೀಲ ಪ್ರಭುಪಾದ ಹೇಳ್ತಾರೆ, ಓಕೆ, ಸೊ ಆ ರೀತಿ ನೀವು ಒಂದು ಗಡಿಯಾರಕ್ಕೆ ಹೋಲಿಕೆ ಮಾಡಿ ಅದು ನಡೀತಾ ಇದೆ ಅಂತ ಹೇಳಿದ್ರು, ಭಗವಂತನು ಯಾವ ರೀತಿ ಗಡಿಯಾರ ಮಾಡಿದ್ದಾನೆ? ಭಗವಂತನು ಅಂದ್ರೆ ಈ ಗಡಿಯಾರಗಳು ನಾವು ಸೃಷ್ಟಿ ಮಾಡಿದೆ, ಗಡಿಯಾರಗಳು ಅದು ಇಟ್ಕೊಳ್ಳೋಣ, ನಾವು ವಿಜ್ಞಾನಿಗಳ ನಾವು ಸೃಷ್ಟಿ ಮಾಡ್ತೇವೆ, ಅದರಿಂದ ಅದು ಕೆಲಸ ಮಾಡ್ತಾ ಇದೆ. ಆದ್ರೆ ಇನ್ನೊಂದು ನಾವು ಹೊಸ ಗಡಿಯಾರ ಬೇಕು ಅಂದ್ರೆ ನಾವು ಹೊಸ ಗಡಿಯಾರನು ತಯಾರಿ ಮಾಡ್ಬೇಕು ನಾವು ನಮ್ಮ ಒಂದು ಇದರಲ್ಲಿ, ಕೈಗಾರಿಕಾ ಉದ್ಯಮದಲ್ಲಿ, ಒಂದು ಫ್ಯಾಕ್ಟರಿಯಲ್ಲಿ. ಆದ್ರೆ ಭಗವಂತನು ಹೇಗ್ ಮಾಡಿದಾನೆ ಅಂದ್ರೆ ಹೇಳ್ತಾರೆ, ಭೌತಿಕ ಜಗತ್ತಿನಲ್ಲಿ ಇಲ್ಲಿ ನಾವು ವಿವರಣೆ ಮುಂದೆ ಕೂಡ ಈಗ ಬರುತ್ತೆ. ಈಗೆಲ್ಲ ಭಗವಂತನ ಸೃಷ್ಟಿ ಮಾಡಿದ್ದು ಒಂದು ದೇಹಗಳು, ಗಂಡು ದೇಹ, ಹೆಣ್ಣು ದೇಹ. ಭಗವಂತನ ನಿರ್ವಹಣೆ ಇಲ್ಲದೆ ಮತ್ತೆ ಅದು ಮುಂದೆ ಸಂತಾನೋತ್ಪತ್ತಿಯಾಗಿ ಮುಂದುವರಿಯುತ್ತೆ. ಸೊ ಶ್ರೀಲ ಪ್ರಭುಪಾದ ಹೇಳ್ತಾರೆ, ಇರ್ಬೋದು ನೀವು ಒಂದು ರೀತಿ ಭಗವಂತನ ಸೃಷ್ಟಿಯನ್ನು ಗಡಿಯಾರಕ್ಕೆ ಹೋಲಿಕೆ ಮಾಡಿ ಅಷ್ಟೇ, ಭಗವಂತನ ಗಡಿಯಾರ ತಯಾರು ಮಾಡ್ಬೇಡ, ನಾವು ಕೂಡ ಗಡಿಯಾರ ತಯಾರು ಮಾಡ್ಬೇಕು ಅಂತ ಹೇಳಿದ್ರು. ಆದ್ರೆ ನೀವು ಆ ಗಡಿಯಾರದಿಂದ ಮುಂದೆ ಮುಂದುವರಿಸುವ ಗಡಿಯಾರಗಳು ಮಾಡಕ್ಕಾಗಲ್ಲ, ನೀವು ಪ್ರತ್ಯೇಕವಾಗಿ ಒಂದೊಂದು ನಿಮ್ಮ ಇದರಲ್ಲಿ ಸೃಷ್ಟಿ ಮಾಡ್ಬೇಕು. ಆದ್ರೆ ಭಗವಂತನ ಮಾಡಿರೋ ಇದರಲ್ಲಿ ಅವನ ನಿರ್ವಹಣೆ ಇಲ್ಲದೆ ಈ ಗಡಿಯಾರಗಳು, ಸೊ ಇದು ಮುಂದೆ ಇನ್ನೊಂದು ಗಡಿಯಾರಗಳನ್ನು ಉತ್ಪತ್ತಿ ಮಾಡೋ ರೀತಿಯಲ್ಲಿ ಜೀವಿಗಳು, ಪಿಳಿಗೆಗಳು ಮುಂದುವರಿತಾರೆ. ಸೊ ನಮ್ಮ ಬುದ್ಧಿ, ನಮ್ಮ ಇದು ಎಷ್ಟು ಇದಾದ್ರೂ ಕೂಡ ಭಗವಂತನ ಮಟ್ಟಕ್ಕೆ ಸಮೀಪಿಸಕ್ಕೆ ಕೂಡ ಸಾಧ್ಯ ಇಲ್ಲ. ಭಗವಂತನದು ಅವನದು ನಮಗಿಂತ ಗಜಾಂತರವಾಗಿ ಮೇಲೆ ಅವನ ಬುದ್ಧಿ, ಅವನ ಚಟುವಟಿಕೆಗಳು. ಸೊ ಈಗ ಈ ಇತಿ ಶ್ಲೋಕಗಳಲ್ಲಿ ಧ್ರುವ ಮಹಾರಾಜರಿಗೆ ಅವರು ತಿಳಿಸ್ತಾ ಇರೋದು, ಈ ಕಾರಣನು ಕೊನೆಗೆ ಭಗವಂತನಿದ್ದಾನೆ ಪ್ರತಿಯೊಂದಕ್ಕೂ. ಸೊ ಅವನು ಈ ಜಗತ್ತು ಅವನ ನಿಮಿತ್ತ ಅಂತ ಹೇಳ್ತಾ ಇದ್ದಾರೆ. ನಿಮಿತ್ತ ಮಾತ್ರ. ಈ ಕಾರಣಗಳು, ಪ್ರಿಯ ಧ್ರುವ ದೇವೋತ್ತಮ ಪರಮಪುರುಷನ ಭೌತಿಕ ಗುಣಗಳಿಂದ ಲಿಪ್ತನಾಗುವುದಿಲ್ಲ. ಈ ಭೌತಿಕ ವಿಶ್ವದ ಸೃಷ್ಟಿಗೆ ಅವನೇ ದೂರದಲ್ಲಿರುವ ಕಾರಣ. ಅವನು ಪ್ರೇರಣೆ ಮಾಡಿದಾಗ ಇತರ ಅನೇಕ ಕಾರಣಗಳು, ಕಾರ್ಯಗಳು ಹುಟ್ಟುತ್ತವೆ. ಹೀಗೆ ಅಯಸ್ಕಾಂತದ ಅಂತರ್ಭೂತ ಶಕ್ತಿಯಿಂದ ಕಬ್ಬಿಣವು ಚಲಿಸುವಂತೆ ಸಮಸ್ತ ವಿಶ್ವವು ಚಲಿಸುತ್ತದೆ. ಮತ್ತೆ ಅವರು ಬೇರೆ ಬೇರೆ ವಿದ್ವಾಂಸರು ಹೇಗೆ ಯೋಚನೆ ಮಾಡ್ತಾರೆ, ಕೆಲವು ಜನ ಹೇಳೋದು ತಮ್ಮ ಕರ್ಮದಿಂದ ಪ್ರತಿ ಚಟುವಟಿಕೆಗಳಾಗುತ್ತೆ, ಕೆಲವರು ಹೇಳೋದು ನಮ್ಮ ಸ್ವಭಾವದಿಂದ ಆಗುತ್ತೆ, ಕೆಲವರು ಹೇಳೋದು ಕಾಲದ ಪ್ರಭಾವ ಬದಲಾಗುತ್ತೆ, ಕೆಲವರು ಹೇಳೋದು ದೈವ. ಸೊ ನಮ್ಮ ಏನ್ ಹೇಳ್ತೇವೆ, ದೈವ, ಫೇಟ್ ಅಂದ್ರೆ ಹಣೆ ಬರ. ಏನಿವೆ ಈ ರೀತಿ ಬೇರೆ ಬೇರೆ ಇದರಿಂದ ಕಾರಣಗಳು ಅಂತ ಹೇಳ್ತಾರೆ. ಇಲ್ಲ ಕಾಮ, ಭೌತಿಕ ಜಗತ್ತು ಕಾಮದಿಂದ ಇದು ಹೋಗ್ತಾ ಇದೆ, ಇಚ್ಛೆಗಳು. ಸೊ ಹೀಗೆ ಎಷ್ಟೋ ಕಾರಣಗಳು ಹೇಳಿದ್ರು ಕೊನೆಗೆ ಸ್ವಯಂಭೂ ಮನು ಹೇಳ್ತಾರೆ, ಇಲ್ಲ, ಅಂತಿಮ ಕಾರಣ ಭಗವಂತನೇ, ಭಗವಂತನ ಅಚಿಂತ್ಯ ಶಕ್ತಿ. ಸೊ ಹಾಗೆ ಅವನ ಇದರಿಂದ ಆಗೋದ್ರಿಂದ ನೀನು ಅವನ ಮೇಲೆ ಮನಸ್ಸನ್ನು ಇಡು. ಸೊ ಅವನಿಗೆ ನೀನು ಶರಣಾಗತಿ ಆಗು. ನೀನಾಗ್ಲೇ ಶರಣಾಗತಿ ಆಗಿರುವ ಆತ್ಮ ನೀನು. ಅವರಿಗೆ ತಾತ್ಕಾಲಿಕವಾಗಿ ಹೀಗೆ ನಿನ್ನ ತಮ್ಮನ ಮೃತ್ಯುವಿಂದ ನೀನು ಹೀಗೆ ಬೆರಗಾಗಿದ್ಯಾ, ನೀನು ಮತ್ತೆ ಭಗವಂತನಲ್ಲಿ ಮನಸ್ಸಿಟ್ಟು ನೀನು ಈ ನಿನ್ನ ಕ್ರೋಧವನ್ನು, ಈ ರೀತಿಯನ್ನು ಬಿಡು. ಮತ್ತೆ ನೀನು ಯಾರು ಕುಬೇರನಿಗೆ ಇದರಿಂದ ತುಂಬಾ ಅಸಂತೃಪ್ತನಾಗಿ ನಮ್ಮ ಕುಟುಂಬದ ಮೇಲೆ ಒಂದು ಶಾಪವನ್ನು ಮಾಡ್ಬೋದು, ಇನ್ನೊಂದು ಮಾಡ್ಬೋದು. ಸೊ ಹಾಗೆ ಅವರನ್ನು ಸಾಂತ್ವತ ಮಾಡು. ಸೊ ಹಾಗೆ ಈ ರೀತಿ ಸ್ವಯಂಭೂಮನು ಈಗ ನಿರ್ದೇಶನ ಕೊಡ್ತಾರೆ ಧ್ರುವನಿಗೆ. ಸೊ ಧ್ರುವ ಇಲ್ಲಿ ನಾವು ಕೇಳೋ ರೀತಿಯಲ್ಲಿ ಹೀಗೆ ಅವರ ಚಟುವಟಿಕೆ, ಅಲೌಕಿಕ ಚಟುವಟಿಕೆಗಳು, ಮತ್ತೆ ಹಂತದಲ್ಲೂ ಕೂಡ ಅವ್ರಿಗೆ ನೇರವಾಗಿ ಭಗವಂತನ ಮಾರ್ಗದರ್ಶನ ಆಯಿತು ಮೊದಲಿಗೆ, ಮತ್ತೆ ಋಷಿಮುನಿಗಳು, ಮತ್ತೆ ಈಗ ಅವರ ಅಜ್ಜ ಮನು. ಹೀಗೆ ಅವರ ದಿವ್ಯ ಜೀವನ. ಏನಾದ್ರು ಯಾರಾದ್ರೂ ಹೇಳ್ಬೇಕು ಅಂದ್ರೆ ನೋಡಿ. ಹರೇ ಕೃಷ್ಣ, ಎಲ್ಲರಿಗೂ ಧನ್ಯವಾದಗಳು.
ಹರೇ ಕೃಷ್ಣ ಪ್ರಭು, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭು, ಧನ್ಯವಾದಗಳು ಪ್ರಭು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ಧನ್ಯವಾದಗಳು. ಹರೇ ಕೃಷ್ಣ. ವಾಂಚಾ ಕಲ್ಪತರು ಭ್ರಷ್ಟ ಕೃಪಾ ಸಿಂಧು ಬೇವಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಗ್ರಂಥರಾಜ್ ಶ್ರೀಮದ್ ಭಾಗವತಂ ಕಿ ಜಯ. ಶ್ರೀಲ ಪ್ರಭುಪಾದ್ ಕಿ ಜಯ. कोटि वैष्णवंद की जय। ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು, ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ.